ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 130ನೇ ಜನ್ಮದಿನಾಚರಣೆಯನ್ನ ಮಂಗಳೂರಿನ ಕಾಂಗ್ರೆಸ್ ಕಚೇರಿಯಲ್ಲಿ ಆಚರಿಸಲಾಯಿತು. ಇನ್ನು ಕಾಂಗ್ರೆಸ್ ಮುಖಂಡರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದರು. ಈ ವೇಳೆ ಮಾತನಾಡಿದ ಮಾಜಿ ಸಚಿವ ರಮನಾಥ್ ರೈ ಅವರು, ಜಗತ್ತಿನಲ್ಲಿಯೇ ಭಾರತದಂತಹ ರಾಷ್ಟ್ರ ಬೇರೊಂದಿಲ್ಲ, ವೈವಿಧ್ಯತೆಯಲ್ಲಿ ಏಕತೆಯನ್ನ ಕಾಣುವಂತಹ ರಾಷ್ಟ್ರ ನಮ್ಮ ಭಾರತ ಎಂದರು. ಶೋಷಣೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಇಲ್ಲ ಅಂತ ನಾನು ಹೇಳ್ತಾ ಇದ್ದೆ. ಸಂಪೂರ್ಣ ಅಲ್ಲಗಲಿಯುವಂತಹ ಸ್ಥಿತಿ ಅಲ್ಲ. ಅಂಥ ಶೋಷಣೆಗೆ ಒಳಗಾದಂತ ಆ ಕಾಲಘಟ್ಟದಲ್ಲಿ ಒಬ್ಬ ಬಲಿಷ್ಠ ಜಾತಿಯಿಂದ ಹುಟ್ಟಿದಂತ ಒಬ್ಬ ಹುಡುಗ ದೇಶದ ಸಂವಿಧಾನ ರಚನೆಯಲ್ಲಿ ಪ್ರಮುಖ ಪಾತ್ರ ವಹಿಸ್ತಾರೆ ಅಂತಂದ್ರೆ ಅದು ಅವರ ಸಾಧನೆ ಒಂದು ಮೈಲಿಗಲ್ಲು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದು ಸಣ್ಣ ಸಾಧನೆ ಅಲ್ಲ, ಇದು ದೊಡ್ಡ ಸಾಧನೆ. ಶಾಲೆಗೆ ಹೋಗುವಂತದ್ದೇ ಕಷ್ಟ ದಿನಗಳಿತ್ತು ದುರ್ಬಲ ವರ್ಗದವರಿಗೆ. ಒಂದು ಪ್ರಾಥಮಿಕ ಶಾಲೆ ಶಿಕ್ಷಣ ಪಡೆಯಬೇಕು ಅಂತಂದ್ರೆ ಅದಕ್ಕೆ ಕೂಡ ವಿರೋಧಗಳಿತ್ತು. ಅದು ಪರಿಷ್ಠ ಜಾತಿಯವರು. ಆ ವಿರೋಧ ಇದ್ದ ಕಾಲದಲ್ಲಿ ಶಿಕ್ಷಣವನ್ನು ಪಡೆದು ಬಹುಶಃ ದೊಡ್ಡ ಹುದ್ದೆಯನ್ನು ಪಡೆದು ಬಹುಶಃ ಕಾನೂನನ್ನ ರಚನೆ ಮಾಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ತದಬಳಿಕ ಮಾತನಾಡಿದ ಮಾಜಿ ವಿಧಾನ ಪರಿಷತ್ ಸದಸ್ಯ ಐವನ್ ಡಿಸೋಜಾ, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ನಮಗೆಲ್ಲರಿಗೂ ಆದರ್ಶ ಪ್ರಿಯರು. ಅವರು ಈ ದೇಶದ ಸಂಪತ್ತು ಮಾತ್ರವಲ್ಲ, ಇಡೀ ಪ್ರಪಂಚಕ್ಕೆ ಮಾದರಿಯಾಗಿದ್ದಾರೆ ಎಂದರು. ಎಲ್ಲರ ಭಾವನೆಗಳನ್ನು ಒಟ್ಟು ಸೇರಿಸಿ ಈ ದೇಶ ಒಗ್ಗಟ್ಟಾಗಿ ಉಳಿಯಬೇಕಾದ್ರೆ ಏನು ಪ್ರಯತ್ನ ಮಾಡಬೇಕು ಅಂತ ಹೇಳುವುದನ್ನ ಅಂದೇ ತನ್ನ ತಲೆಯಲ್ಲಿ ಇಟ್ಟುಕೊಂಡು ದೇಶಕ್ಕೆ ಉತ್ತಮವಾಗಿರ್ತಕ್ಕಂಥ ಸಂವಿಧಾನವನ್ನು ಕೊಟ್ಟ ಪರಿಣಾಮವಾಗಿಯೇ ಇವತ್ತು ಭಾರತ ದೇಶದ ಒಗ್ಗಟ್ಟಾಗಿ ಉಳಿಯಲಿಕ್ಕೆ ಒಂದು ಕಾರಣ ಆಯಿತು. ಆದರೆ ದೇಶದ ಸಂವಿಧಾನವನ್ನು ನೀವು ಭೂತಪೂರ್ವ ಅಂದರೆ ಚರಿತ್ರೆ, ದೇಶದ ಸಂವಿಧಾನಕ್ಕಿಂತ ಹಿಂದೆ ನೋಡಿದರೆ ಅಥವಾ ಹಿಂದೆ ನೋಡಿದರೆ ಅದು ಎಲ್ರಿಗೂ ಇಷ್ಟು ಒಂದು ವೈಶಿಷ್ಟ್ಯತೆ ಇದೆ ಅಂತ ಗೊತ್ತಿರಲಿಲ್ಲ. ನಾವು ಕಾಲೇಜುಗಳಲ್ಲಿ ಓದಬೇಕಾಗಿದ್ರೆ ಹಿಸ್ಟ್ರಿ ಸ್ಟೂಡೆಂಟ್ಗಳಿದ್ರೆ ಅವರಿಗೆಲ್ಲ ಗೊತ್ತಿದೆ. ದೇಶದ ಸಂವಿಧಾನವನ್ನು ಪುಸ್ತಕಗಳಲ್ಲಿ ಪೊಲಿಟಿಕಲ್ ಸೈನ್ಸಲ್ಲಿ ಡಿಸ್ಕ್ರೈಬ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನು ಹೇಳ್ತಾರೆ ಅಂದರೆ, ಈ ದೇಶದಲ್ಲಿ ಬೇರೆ ಬೇರೆ ದೇಶಗಳ ಸಂವಿಧಾನವನ್ನು ಒಟ್ಟು ಸೇರಿಸಿ ಭಾರತ ದೇಶದ ಸಂವಿಧಾನವನ್ನು ರಚನೆ ಮಾಡಲಾಯಿತು ಅಂತ. ಅದು ನಮ್ಮದು ಬೇರೆಯವರದ್ದು ಅನ್ರಿಟನ್ಡ್ ಆದರೆ ನಮ್ಮ ರಿಟರ್ನ್ ಕಾನ್ಸ್ಟಿಟ್ಯೂಷನ್. ನಮ್ಮ ಕಾನ್ಸ್ಟಿಟ್ಯೂಷನ್ ಎಲ್ಲಿವರೆಗಿದೆ ಅಂದರೆ ಇವತ್ತು ಪ್ರತಿಯೊಬ್ಬರೂ ಕೂಡ ದೇಶದ ಸಂವಿಧಾನವನ್ನೇ ಮೂಲವಾಗಿಟ್ಟುಕೊಂಡು ದೇಶದ ಆಡಳಿತವನ್ನು ನಡೆಸತಕ್ಕಂಥದ್ದು ನಾವು ಕಾಣ್ತೀವಿ. ಈ ವೇಳೆ ಮಾಜಿ ಶಾಸಕ ಮೊಯ್ದೀನ್ ಬಾಬಾ, ಮಾಜಿ ಮೇಯರ್ ಶಶಿಧರ್ ಹೆಗ್ಡೆ, ಜಿಲ್ಲಾಧ್ಯಕ್ಷ ಹರೀಶ್ ಕುಮಾರ್, ಮಾಜಿ ಕಾರ್ಪೊರೇಟರ್ ಅಪ್ಪಿ, ಮಾಜಿ ಉಪಮೇಯರ್ ಮಹಮ್ಮದ್, ಕಾರ್ಪೊರೇಟರ್ ನವೀನ್ ಡಿಸೋಜಾ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು.